ಗಾಯ್ಸ್, ಸಕ್ಸಸ್ ಎಲ್ಲರಿಗೂ ಬೇಕು. ಆದರೆ ಸಕ್ಸಸ್ಫುಲ್ಗೆ ಬೇಕಾದ ಹ್ಯಾಬಿಟ್ಸ್ ಯಾರೂ ಬೇಡ ಅಂತೀವಿ. 2-3 ದಿನ ಎಲ್ಲ ಹ್ಯಾಬಿಟ್ಸ್ಗಳನ್ನು ಕಂಟಿನ್ಯೂ ಮಾಡ್ತೀವಿ, ಮತ್ತು ಕಷ್ಟ ಅಂತ ಅಲ್ಲಿಗೆ ಬಿಡ್ತೀವಿ. ಲೈಫಲ್ಲಿ ಮೀನಿಂಗ್ಫುಲ್ ಪರ್ಸನ್ ಆಗಬೇಕು ಅಂದರೆ ಕೆಲವೊಂದು ಅಭ್ಯಾಸಗಳನ್ನು ರೂಢಿಸಿಕೊಳ್ಬೇಕು. ಕೇವಲ 5 ಅಭ್ಯಾಸಗಳು ನಿಮ್ಮನ್ನು ಸಕ್ಸಸ್ಫುಲ್ ಪರ್ಸನ್ ಆಗಿ ಮಾಡುತ್ತೆ. ಫಸ್ಟ್ ಒನ್, ಮಾರ್ನಿಂಗ್ ರೊಟೀನ್. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬೇಗ ಎದ್ದು 1 ಗ್ಲಾಸ್ ಬಿಸಿನೀರು ಕುಡಿದು ನಿಮ್ಮ ಬೆಳಗಿನ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿ. ಟಾಕ್ ಲೆಸ್, ಲಿಸನ್ ಮೋರ್. ಕಡಿಮೆ ಮಾತಾಡಿ ಹೆಚ್ಚು ವಿಷಯಗಳನ್ನು ಕಲಿಯಿರಿ. ಡೇ ಪ್ಲ್ಯಾನ್. ರಾತ್ರಿ ಮಲಗುವುದಕ್ಕಿಂತ ಮುಂಚೆ ನೀವು ನಾಳೆ ಏನು ಮಾಡಬೇಕು ಅದನ್ನು ಒಂದು ಡೈರಿಯಲ್ಲಿ ಬರೆದಿಟ್ಕೊಂಡು ಮಲ್ಕೊಳ್ಳಿ. ಲರ್ನ್ ಫ್ರಮ್ ಮಿಸ್ಟೇಕ್ಸ್. ನಿಮ್ಮ ಮಿಸ್ಟೇಕ್ಸ್ಗಳನ್ನು ಯಾರಾದರೂ ಹೇಳಿದ್ರೆ ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ಗಳು ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಟೈಮ್ ಸೇವರ್. ಏನಾದರೂ ಮಾಡಬೇಕು ಅಂದರೆ ಒಳ್ಳೆ ಟೈಮ್ ಬರಲಿ ಅಂತ ಯಾವತ್ತೂ ಕಾಯಬೇಡಿ. ನಿಮಗೆ ಪ್ರೆಸೆಂಟ್ ಟೈಮ್ ಏನಿದೆ ಆ ಟೈಮನ್ನೇ ಉಪಯೋಗಿಸಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡಿ. ಸೊ ಗಾಯ್ಸ್, ಈ 5 ಟಿಪ್ಸ್ಗಳನ್ನು ಫಾಲೋ ಮಾಡಿ ಒಬ್ಬ ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗಿ. ಥ್ಯಾಂಕ್ ಯು.